ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಶ್ರೀಮದ್ ಭಾಗವತಂ 3ನೇ ಸ್ಕಂದ 1ನೇ ಅಧ್ಯಾಯ ಶ್ಲೋಕ 19. ಗಾಂ ಪರ್ಯಟನ್ ಮೇದ್ಯ ವಿವಿಕ್ತ ವೃತ್ತಿ ಸದಾ ಆಪ್ಲುತ ಅದಶಯನ ಅವಧೂತ ಅಲಕ್ಷಿತ ಸ್ವೈ ಅವಧೂತ ವೇಷ ವ್ರತಾನಿ ಚೇರೆ ಹರಿ ತೋಷನಾನಿ. ಅನುವಾದ ಮತ್ತು ಸ್ವಾಮಿ ಶಿಲ ಕಿ ಜೈ. ಹೀಗೆ ವಿದುರನು ಭೂಮಿಯ ಮೇಲೆ ಸಂಚರಿಸುತ್ತಿದ್ದಾಗ ಪರಮಪ್ರಭು ಶ್ರೀಹರಿಯನ್ನು ಸಂತುಷ್ಟಗೊಳಿಸುವಂತ ಕೆಲಸಗಳನ್ನು ಮಾತ್ರ ಮಾಡುತ್ತಿದ್ದರು. ಅವನ ವೃತ್ತಿಯು ಶುದ್ಧವೂ ಸ್ವತಂತ್ರವೂ ಆಗಿದ್ದಿತ್ತು. ಅವನು ತಿರುಕನ ವೇಷದಲ್ಲಿ ವೇಷದಲ್ಲಿದ್ದರು. ತಲೆ ಬಾಚಿಕೊಳ್ಳದೆ ಇದ್ದರು. ಮಲಗಲು ಶಯ್ಯ ಇಲ್ಲದಿದ್ದರು. ಪುಣ್ಯ ತೀರ್ಥಗಳಲ್ಲಿ ನಿರಂತರ ಸ್ನಾನ ಮಾಡಿ ಪವಿತ್ರನಾಗಿದ್ದರು. ಹೀಗೆ ಇರುವುದರಿಂದ ಅವನು ತನ್ನ ಅನೇಕ ಬಂಧುಗಳ ಕಣ್ಣಿಗೆ ಬೀಳುತ್ತಿರಲಿಲ್ಲ. ಎಸ್ ಅಂತ ನಾವು ಅನ್ನೋದನ್ನೆಂದು ತಿಳಿಬೇಕು. ಕೃಷ್ಣ ಚೈತನ್ಯ ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಮಾಡಿ ಸ್ವಲ್ಪ ಮೆಲ್ಲ ಕೇಳಿಸ್ತಾ ಉಂಟು. ಮೆಲ್ಲ ಕೇಳಿಸ್ತಾ ಉಂಟು. ಎಂತ ಮಾಡ್ಲಿಕ್ಕೆ ಆಗ್ತದಪ್ಪ. ಇದು ಬಿದ್ದಿದೆ, ಬೆಳಿಗ್ಗೆ ಬಿದ್ದಿತ್ತು. ಓಕೆ, ಎಂತ ಕೇಳ್ತದ ಅಂತ. ಎಸ್, ಹರೇ ಕೃಷ್ಣ. ಉಳಿದವ್ರಿಗೆ ಕೇಳ್ತಾ ಉಂಟಾ ಸರಿಯಾಗಿ? ಹರೇ ಕೃಷ್ಣ ಪ್ರಭುಜಿ, ನಮಗೆಲ್ಲ ಕ್ಲಿಯರ್ ಆಗಿದೆ. ಇಲ್ಲ, ಸರಿಯಾಗಿ ಕೇಳುದಿಲ್ಲ. ಕೇಳ್ತಾ ಇದೆ ಪ್ರಭುಜಿ. ಸರಿಯಾಗಿ ಕೇಳ್ತಾ ಉಂಟಾ? ಕೇಳ್ತಾ ಇದೆ ಪ್ರಭುಜಿ. ನೀವು ಮೂವ್ ಮಾಡ್ತೀರಲ್ಲ, ಹಿಂದೆ ಮುಂದೆ ಹೋಗ್ತೀರಾ, ಆವಾಗ ನಮಗೂ ಕೇಳಿಸೋದಿಲ್ಲ. ಹರೇ ಕೃಷ್ಣ, ಹರೇ ಕೃಷ್ಣ. ಎಸ್ ಎಸ್, ಕೃಷ್ಣ ಚೈತನ್ಯ ಪ್ರಭುಪಾದ್ ಕಿ ಜೈ. ಓಕೆ, ಹರೇ ಕೃಷ್ಣ. ನೋಡಿ, ಈ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ತುಂಬಾ ಫಸ್ಟ್ ಸೆಂಟೆನ್ಸ್ ತುಂಬಾ ಇಂಪಾರ್ಟೆಂಟ್. ಎಂತ? ವಿದುರನು ಭೂಮಿಯ ಮೇಲೆ ಸಂಚರಿಸುತ್ತಿದ್ದಾಗ ಪರಮಪ್ರಭು ಹರಿಯನ್ನು ಸಂತೋಷಗೊಳಿಸುವಂತ ಕೆಲಸ ಮಾತ್ರ ಮಾಡುತ್ತಿದ್ದಾರೆ. ಪ್ರಭುಪಾದ ಹೇಳುವಂತದ್ದು, ನಮ್ಮ ಮೇನ್ ಬಿಸ್ನೆಸ್ ಎಂತ ಅಂದ್ರೆ ಕೃಷ್ಣನನ್ನು ಪ್ಲೀಸ್ ಮಾಡ್ಲಿಕ್ಕೆ, ಕೃಷ್ಣನನ್ನು ಪ್ಲೀಸ್ ಮಾಡುವಂಥದ್ದು. ಹೇಗೆ ಅಂದ್ರೆ, ಭಗವಂತ ಈಸ್ ಅ ಎಂಜಾಯರ್, ಅವ ಭೋಗ್ತಾರ. ಹಾಗಾಗಿ ನಮ್ಮಲ್ಲಿ ಈಗ ನಮ್ಮನ್ನು ಯಾಕೆ ಭಗವಂತ ಸಿಲೆಕ್ಟ್ ಮಾಡ್ತಾನೆ? ಯಾಕೆಂದ್ರೆ ಭಗವಂತನಿಗೆ ನಾವು ಪ್ಲೀಸ್ ಮಾಡುವಂತ ಸೇವೆ ಮಾಡ್ಬೇಕು, ಕೆಲಸ ಮಾಡ್ಬೇಕು. ಇದು ನಮ್ಮ ಗೋಲ್, ಜೀವನದ ಗುರಿ ಅಂತಂದ್ರೆ ಪ್ರಭುಪಾದ ಹೇಳ್ತಾರೆ. ಇದಕ್ಕೊಂದು ಉದಾಹರಣೆ ಹೇಳ್ತೇನೆ. ಎಸ್, ಪ್ರಭುಪಾದ್ ಒಂದು ಕಡೆ ದೇವಸ್ಥಾನಕ್ಕೆ ಹೋಗ್ತಾರೆ. ಪ್ರಭುಪಾದ್ ತುಂಬಾ ದೇವಸ್ಥಾನ ಮಾಡಿದ್ರು. ಹಾಗಾಗಿ ಇನಿಷಿಯಲಿ ಜನ ಇರಲಿಲ್ಲ, ಅಂದ್ರೆ ಸ್ಟಾರ್ಟಿಂಗ್ ಸೇರುವಾಗ ತುಂಬಾ ದೇವಸ್ಥಾನ ಆಯಿತು. ಎಲ್ಲರನ್ನು ಕಳಿಸಿದ್ರು. ಯಾರು ಟ್ರೈನ್ ಆಗೋದಿಲ್ಲ ಅವರಿಗೆ, ಅಂದ್ರೆ ಸ್ವಲ್ಪ ಸಮಯ ಬಂದವನು ಕಳಿಸಿದ್ರು ದೇವಸ್ಥಾನಕ್ಕೆ. ಹಾಗೆ ಪ್ರಭುಪಾದ್ ಮತ್ತೆ ವಿಸಿಟ್ ಕೊಡ್ತಾ ಇದ್ರು ಈ ಎಲ್ಲ ಟೆಂಪಲ್ಗೆಲ್ಲ. ಹಾಗೆ ಒಂದು ಕಡೆ ವಿಸಿಟ್ ಕೊಡ್ತಾರೆ. ವಿಸಿಟ್ ಕೊಡುವಾಗ ಆ ಪೂಜಾರಿ ಪೂಜೆ ಮಾಡ್ತಾ ಇದ್ದಾನೆ 6 ತಿಂಗಳಿಂದ. ಪ್ರಭುಪಾದ್ ಬಂದವನ ಭೇಟಿಯಾದ್ರು. ಪ್ರಭುಪಾದ್ ಕೇಳಿದ್ರು, ನಿನ್ನ ಅಂದ್ರೆ ಪೂಜೆ ಮಾಡ್ತಾ ಇದೆಯಲ್ಲ, ಕೃಷ್ಣ ಪ್ಲೀಸ್ ಆಗಿದ್ದಾನೆ ಕೇಳಿದ್ರು. ನೀನು ಪೂಜೆ ಮಾಡ್ತಾ ಇದ್ದೆ 6 ತಿಂಗಳಿಂದ, ಅಂದ್ರೆ ಪೂಜಾರಿಯಾಗಿ ಕೆಲಸ ಮಾಡ್ತಾ ಇದ್ದ, ಕೃಷ್ಣ ಪ್ಲೀಸ್ ಆಗಿದ್ದಾನೆ ಅವನಿಗೆ ಗೊತ್ತಿಲ್ಲ.
ಅವನಿಗೆ ಗೊತ್ತಿಲ್ಲ, ಅವ ಪೂಜೆ ಮಾಡ್ತಾ ಇದ್ದಾನೆ. ಹಾಗಾಗಿ ಪ್ರಭುಪಾದ ಹೇಳುವಂಥದ್ದು, ನಮ್ಮ ಮೇನ್ ಉದ್ದೇಶ ಎಂತ? ಕೃಷ್ಣನ್ ಪ್ಲೀಸ್ ಮಾಡ್ಲಿಕ್ಕೆ. ಯಾವುದೇ ನೀವು ಮಾಡಿ ಸರ್ಕಸ್, ಕೃಷ್ಣ ಪ್ಲೀಸ್ ಆಗಿದ್ದಾನ? ಏನಕೇನ ಪ್ರಕಾರೇನ, ಬೈ ಸಮ್ ಆರ್ ಅದರ್ ಯು ಹ್ಯಾವ್ ಟು ಪ್ಲೀಸ್ ಕೃಷ್ಣ. ಇದು ನಮ್ಮ ಮೇನ್ ಕೆಲಸ. ನಾವು ಕೃಷ್ಣನಿಗೆ ಪ್ಲೀಸ್ ಮಾಡ್ಲಿಕ್ಕೆ ಮಾಡ್ತಾ ಇದ್ದೇವೆ ಅಲ್ಲ, ನಾವು ನಮ್ಮನ್ನು ಪ್ಲೀಸ್ ಮಾಡ್ಲಿಕ್ಕೆ ಮಾಡ್ತಾ ಇದ್ದೇವೆ. ಕೃಷ್ಣರಾಜ್ ಕವಿರಾಜ್ ಗೋಸ್ವಾಮಿ ಚೈತನ್ಯ ಚರಿತಾಮೃತ ಅವತಾರ್ ಅವ್ರು ಹೇಳುವಂಥದ್ದು, ಆತ್ಮೇಂದ್ರಿಯ ತೃಪ್ತಿವಾಂಚಕರೇ ಕಾಮ್, ಕೃಷ್ಣೇಂದ್ರಿಯ ತೃಪ್ತಿವಾಂಚಕರೇ ಪ್ರೇಮ್. ಅಂದ್ರೆ ಕೃಷ್ಣನ ಇಂದ್ರಿಯಗಳನ್ನು ತೃಪ್ತಿ ಮಾಡಿದ ಅದು ಪ್ರೇಮ, ನಮ್ಮ ಇಂದ್ರಿಯಗಳನ್ನು ತೃಪ್ತಿ ಮಾಡಿದ ಅದು ಕಾಮ. ಇದೇ ಡಿಫ್ರೆನ್ಸ್ ಕಾಮ ಮತ್ತೆ ಪ್ರೇಮಕ್ಕೆ. ಹಾಗೆ ನಾವು ಯೋಚನೆ ಮಾಡುವ, ನಾವು ಯಾರನ್ನು ನಾವು ತೃಪ್ತಿ ಮಾಡ್ತಾ ಇದ್ದೇವೆ. ಇದು ಸೆಲ್ಫ್ ಅಸೆಸ್ಮೆಂಟ್. ನನಗೆ ಹೇಳ್ಬೇಕಂತ ಇಲ್ಲ, ನೀವು ನಿಮ್ಮನೆ ಇದು ಮಾಡಿ, ಟೆಸ್ಟ್ ಮಾಡಿ. ಕೃಷ್ಣನ ನೀವು ಪ್ಲೀಸ್ ಮಾಡಲಿಕ್ಕೆ ಎಂತಾದ್ರೂ ಕೆಲಸ ಮಾಡಿದ್ದೀರಾ? ಮಾಡುವುದಾದ್ರೆ ದಿವಸದಲ್ಲಿ ಎಷ್ಟು ಮಾಡ್ತಾ ಇದ್ದೀರಿ? 24 ಗಂಟೆಯಲ್ಲಿ ನೀವು ನಿಮ್ಮ ಇಂದ್ರಿಯಗಳನ್ನು, ಫಸ್ಟ್ ನಿಮ್ಮ ಮತ್ತೆ ನಿಮ್ಮ ಎಕ್ಸ್ಟೆಂಡೆಡ್ ಅಂದ್ರೆ ನಾನು, ಅಹಂ, ಮಮ ಅಂದ್ರೆ ನನ್ನವರು, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ತಂದೆ, ನನ್ನ ತಾಯಿ, ನನ್ನ ಅಕ್ಕ, ನನ್ನ ಅಣ್ಣ, ಮತ್ತೆ ನಮ್ಮದು ಎಕ್ಸ್ಟೆಂಡ್ ಆಗ್ತದೆ ಸೊಸೈಟಿ, ನನ್ನ ತಾಲೂಕು, ನನ್ನ ಜಿಲ್ಲೆ, ನನ್ನ ರಾಜ್ಯ, ನನ್ನ ದೇಶ. ಇದೆಲ್ಲ ಎಕ್ಸ್ಟೆಂಡೆಡ್ ಸೆಲ್ಫಿಶ್ನೆಸ್. ಫಸ್ಟ್ ಇದು ನಾನು ಅನ್ನೋ ಸೆಲ್ಫಿಶ್ನೆಸ್. ಹಾಗಾಗಿ ನಾವು ಜಸ್ಟ್ ಪೇಪರ್ ತಗೊಂಡು, ಈಗ ನಿನ್ನೆ ನಾವು ಎಂತೆಲ್ಲ ನಮಗೆ ಗೊತ್ತುಂಟು, ನಾವು ಕೃಷ್ಣನನ್ನು ಸ್ಯಾಟಿಸ್ಫೈ ಮಾಡಲಿಕ್ಕೆ ನಾವು ಎಷ್ಟು ಮಾಡಿದ್ದೇವೆ, ನಮ್ಮ ಇದನ್ನು ಸ್ಯಾಟಿಸ್ಫೈ ಎಷ್ಟು ಮಾಡಿದ್ದೇವೆ. ಪ್ರಭುಪಾದ ಹೇಳುವಂಥದ್ದು ಎಂತಂದ್ರೆ, ಲಿಟ್ಮಸ್ ಟೆಸ್ಟ್ ಯಾವುದು? ಡೆತ್. ಲೈಫ್ ಇಸ್ ಅ ಪ್ರಿಪರೇಷನ್, ಡೆತ್ ಇಸ್ ಎಕ್ಸಾಮಿನೇಷನ್. ನಾನು ಹೇಳ್ತಾ ಬರ್ಬೋದು, ನಾನು ಭಕ್ತ, ಹಾಗೆ ಹೀಗೆ ಹೇಳ್ಬೋದು. ಆದ್ರೆ ಪ್ರಭುಪಾದ ಹೇಳ್ತಾರೆ, ಪೋಲ್ ಕಪೋಲ ಅಂದ್ರೆ ನಮ್ದು, ಕೆಲವರು ಹೇಳ್ತಾರೆ ನಿಮ್ದೆಲ್ಲ ಪೋಲ್ ಬಯಲಾಗ್ತದೆ ಯಾವಾಗ? ಸಾವು ಬರುವಾಗ. ಲಿಟ್ಮಸ್ ಟೆಸ್ಟ್. ಹಾಗೆ ನಾವು ಕೃಷ್ಣನನ್ನು ಪ್ಲೀಸ್ ಮಾಡಲಿಕ್ಕೆ ಯಾವುದಾದ್ರೂ ಮೆಜರ್ ಅನ್ನು ತಗೊಂಡಿದ್ದೇವ? ನಮ್ಮನ್ನು ನಾವೇ ವಿಚಾರಿಸ್ಬೇಕಷ್ಟೇ. ಅಂದ್ರೆ ಇದಕ್ಕೆ ಹಾಗೆ ಹೀಗೆ ಅಂತಲ್ಲ, ಎಲ್ಲ ರೀತಿಯಲ್ಲಿ ನಾವು ಮಾಡ್ಲಿಕ್ಕೆ ಆಗ್ತದೆ ಭಗವಂತನ ಪ್ಲೀಸ್ ಮಾಡ್ಲಿಕ್ಕೆ. ಒಂದೇ ಆಂಗಲ್ ಅಲ್ಲೇ ಅಲ್ಲ, ಎಲ್ಲ ಆಂಗಲ್ ಇಂದ ನಾವು ಪ್ಲೀಸ್ ಮಾಡ್ಬೇಕು ಭಗವಂತನ. ಅಂದ್ರೆ ನಿರ್ಬಂಧೆ ಕೃಷ್ಣ ಸಂಬಂಧೆ ಯುಕ್ತ ವೈರಾಗ್ಯ, ರೂಪ ಗೋಸ್ವಾಮಿ ಹೇಳುವಂಥದ್ದು. ಎಲ್ಲವನ್ನು ಭಗವಂತನಿಗೆ ಕನೆಕ್ಟ್ ಮಾಡುವಂಥದ್ದು, ಎಲ್ಲವನ್ನು. ಹಾಗೆ ಇದು ಸಮ್ ಅಂಡ್ ಸಬ್ಸ್ಟೆನ್ಸ್ ಆಫ್ ಕೃಷ್ಣ ಕಾನ್ಶಿಯಸ್ನೆಸ್, ಭಗವಂತನನ್ನು ಪ್ಲೀಸ್ ಮಾಡುವಂಥದ್ದು. ವಾಟ್ ಈಸ್ ದ ಗೋಲ್ ಆಫ್ ಲೈಫ್? ಜೀವನದ ಗುರಿ ಅಂತ. ಜೀವನದ ಗುರಿ ಗೋಯಿಂಗ್ ಬ್ಯಾಕ್ ಹೋಮ್, ಬ್ಯಾಕ್ ಟು ಗಾಡ್ ಇಟ್, ಮರಳಿ ದೇವತ ನಡೆಗೆ ಹೋಗುವಂಥದ್ದು. ಆದ್ರೆ ಅಲ್ಲಿ ಹೋಗಿ ಎಂತ ಮಾಡ್ಲಿಕ್ಕೆ? ಅದು ಈಗ ಹೋಗುವುದು ಎಲ್ಲಿಗೆ? ಎಸ್, ಕೃಷ್ಣನ ಧಾಮಕ್ಕೆ ಹೋಗುವಂಥದ್ದು, ವೈಕುಂಠಕ್ಕೆ. ಅಲ್ಲಿ ಎಂತ ಮಾಡುವಂಥದ್ದು? ಕೃಷ್ಣನನ್ನು ಪ್ಲೀಸ್ ಮಾಡುವಂಥದ್ದು, ಕೃಷ್ಣ ಭೋಗ್ತಾರ. ಹಾಗಾಗಿ ನಾವು ಇಲ್ಲಿಯೇ ಪ್ರಾಕ್ಟೀಸ್ ಮಾಡಬೇಕು, ಇಲ್ಲಿ ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಇಲ್ಲಿ ನಾವು ಪ್ರಾಕ್ಟೀಸ್ ಮಾಡದೆ ಆಗುದಿಲ್ಲ. ಇವತ್ತಿದು ಪ್ರಭುಪಾದ ಎಂತ ಹೇಳಿದ್ರು, ಇವತ್ತಿದು ಕೊಟೇಶನ್ ಎಂತ ಹೇಳ್ತಾರೆ ಪ್ರಭುಪಾದ? ಹ್ಯಾಬಿಟ್ ಇಸ್ ದ ಸೆಕೆಂಡ್ ನೇಚರ್, ಸೊ ಪ್ರಾಕ್ಟೀಸ್. ಇವತ್ತಿದು ಪ್ರಭುಪಾದ ಹೇಳುವಂತ ಚೇಂಜ್ ಮಾಡ್ಲಿಕ್ಕೆ ಆಗ್ತದೆ, ಹ್ಯಾಬಿಟ್ ಆಗ್ಬೇಕಷ್ಟೇ ನಮ್ಗೆ. ಹಾಗೆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಒಮ್ಮೆಲೆ ಆಗುವುದಿಲ್ಲ. ಈಗ ಎಂತ ಅಂದ್ರೆ, ನಿಮ್ಮ ಮಗನನ್ನು ನೀವು ಇದಕ್ಕೆ ಸೇರಿಸಿದ್ರಿ ಅಥ್ಲೆಟಿಗೆ, 1 ತಿಂಗಳಲ್ಲಿ ನೀನು ಗೋಲ್ಡ್ ಮೆಡಲ್ ತರಬೇಕು, ಆಗುದಿಲ್ಲ. ಆ ಒಂದು ಮಿನಿಮಮ್ ಒಂದು 7-8 ಇಯರ್ಸ್ ಚಂದ ಪ್ರಾಕ್ಟೀಸ್ ಮಾಡಿ ಮತ್ತೆ ಗೋಲ್ಡ್ ಮೆಡಲ್ ಅಲ್ಲ, ಫಸ್ಟ್ಗೆ ಇನಿಷಿಯಲ್ ಇಲ್ಲಿ ಪ್ರಾಕ್ಟೀಸ್ ಮಾಡಿ ಮತ್ತೆ ಮತ್ತೆ ಆಗ್ತದೆ. ಅದೇ ರೀತಿ ಕೃಷ್ಣ ಪ್ರಜ್ಞೆ ಕೂಡ ಹಾಗೆ. ಭಗವಂತನನ್ನು ಸಂತೋಷಗೊಳಿಸುವ ಹೇಗೆ? ಭಗವಂತನಿಗೆ ಯಾರು ಸೇವೆ ಮಾಡ್ತಾ ಇದ್ದಾರೆ ನಾವು ಅವರಿಗೆ ಸಪೋರ್ಟ್ ಮಾಡಬೇಕು. ಭಗವಂತನ ಸೇವೆ ಆಗ್ತಾ ಉಂಟು, ಎಸ್, ನಮ್ಗೆ ಮಾಡ್ಲಿಕ್ಕೆ ಆಗುದಿಲ್ಲ, ನಾವು ಸಹಾಯ ಮಾಡುವಂಥದ್ದು ಇದು. ಹಾಗೆ ಎಲ್ಲಾ ರೀತಿಯಲ್ಲಿ ಆಗ್ತದೆ ಭಗವಂತನ ಪ್ಲೀಸ್ ಮಾಡ್ಲಿಕ್ಕೆ.
ಪ್ರಭುಪಾದ ಹೇಳುವಂತದ್ದು ನೋಡಿ, ತುಂಬಾ ನಮ್ರತೆ ಪ್ರಭುಪಾದ ಇದು. ಪ್ರಭುಪಾದ ಹೇಳುವಂತದ್ದು, ಪ್ರಭುಪಾದ 108 ದೇವಸ್ಥಾನ ಮಾಡಿದ ಮೇಲೆ ಒಬ್ಬಳು ಪ್ರಭುಪಾದ ಡಿಸೈಬಲ್ಸ್ ಅವರೆಲ್ಲ ಇದ್ರು. ಆಗ ಡಿಸೈಬಲ್ಸ್ ಎಲ್ಲ ಹೇಳಿದ್ರು, ಪ್ರಭುಪಾದ ಯು ಹ್ಯಾವ್ ಡನ್ ಸೋ ಮಚ್ ಸ್ಟ್ರಗಲ್ ಯು ಹ್ಯಾವ್ ಟುಕ್, ನೀವು ಇಲ್ಲಿಗೆ ಬಂದಿದ್ದೀರಿ. ನೋ, ಆನ್ ಮೈ ಓನ್ ಐ ಕಾಂಟ್ ಡೂ ಎನಿಥಿಂಗ್, ಐ ಆಮ್ ಜಸ್ಟ್ ಡನ್ ಆನ್ ದಿ ಆರ್ಡರ್ ಆಫ್ ಮೈ ಗುರು ಮಹಾರಾಜ್. ಬಿಕಾಸ್ ಆಫ್ ವಿಮರ್ಸಿ, ಅವರ ಕೃಪೆಯಿಂದ ನನ್ನ ಗುರು ಮಹಾರಾಜ್ ಶ್ರೀ ಭಕ್ತಿವೇದಾಂತ ಸರಸ್ವತಿ ಠಾಕೂರ್ ಅವರ ಕೃಪೆಯಿಂದ ನನಗೆ ಮಾಡ್ಲಿಕ್ಕೆ ಆಯ್ತು. ಮತ್ತೆ ಪ್ರಭುಪಾದ ಹೇಳ್ತಾರೆ, ಯು ಆಲ್ ಬಾಯ್ಸ್, ನೀವೆಲ್ಲ ಹುಡುಗರು, ನಿಮ್ಮ ಸಹಾಯದಿಂದ ಇದು ಮಾಡ್ಲಿಕ್ಕೆ ಆಯ್ತು. ಹಾಗಾಗಿ ಯಾರನ್ನು ಪ್ರಭುಪಾದ ಹೊಗಳಿದ್ರು, ಅವರ ಗುರುವನ್ನು ಮತ್ತೆ ಅವರ ಡಿಸೈಬಲ್ಸ್. ಅದು ನಾನು ಕ್ವಾಲಿಫೈಡ್ ಅಲ್ಲ. ಹಾಗೆ ನಾವು ಭಗವಂತನನ್ನು ಸಂತುಷ್ಟಗೊಳಿಸುವಾಗ ನಮ್ಮ ಈ ಎಲ್ಲ ಅಹಂ ಎಲ್ಲ ಹೋಗ್ತದೆ. ಈಗ ನಮಗೆ ಯಾಕೆ ಅಹಂ ಉಂಟು, ಅಹಂಕಾರ ಉಂಟು? ಪ್ರಕೃತಿ ಕ್ರಿಯಮಾಣಾನಿ ಗುಣೆ ಕರ್ಮಾಣಿ, ನಿನ್ನೆ ನಾವು ಮೊನ್ನೆ ಓದಿದ್ದೇವೆ. ಯಾಕೆ ಮತ್ತೆ ಕೂಡ ನಮಗೆ ಅಹಂಕಾರ ಬರ್ತದೆ? ಕರ್ತಾಮಿತಿ ಮನ್ಯತೆ. ಯಾಕೆ ಅಹಂಕಾರ ಯಾಕೆ ಬರ್ತದೆ? ಅಹಂಕಾರ ವಿಮೂಢಾತ್ಮ ಕರ್ತಾಮಿತಿ ಮನ್ಯತೆ ಯಾಕೆ ಬರ್ತದೆ? ಯಾಕೆಂದ್ರೆ ನಾವು ನಮ್ಮ ಇಂದ್ರಿಯಗಳನ್ನು ಪ್ಲೀಸ್ ಮಾಡ್ಲಿಕ್ಕೆ ನೋಡ್ತಾ ಇದ್ದೇವೆ. ಕೃಷ್ಣ ಇಲ್ಲ, ಆದರೆ ನಾವು ಭಗವಂತನ ಇಂದ್ರಿಯಗಳನ್ನು ಯಾವಾಗ ಪ್ಲೀಸ್ ಮಾಡ್ಲಿಕ್ಕೆ ಹೋಗ್ತೇವಾ, ಆಗ ನಮಗೆ ನಿಜವಾದ ಹ್ಯಾಪಿನೆಸ್ ಸಿಗ್ತದೆ. ಈಗ ನಾವು ಜಸ್ಟ್ ಮಿರಾಜ್ ಅಲ್ಲಿ ಇದ್ದೇವೆ. ಮಿರಾಜ್ ಅಂದ್ರೆ, ಎಸ್ ನನ್ನ ಮಗ ಹೀಗೆ ಆದ್ರೆ ನನಗೆ ಖುಷಿ ಆಗ್ತದೆ, ಮಗ ಹಾಗೆ ಆಗ್ತಾನೆ, ಖುಷಿ ಆಗುವುದಿಲ್ಲ. ನನ್ನ ತಂದೆ ಹೀಗೆ ಆದ್ರೆ ನನಗೆ ಖುಷಿ ಆಗ್ತದೆ, ಹಾಗೆ ಆಗ್ತಾರೆ, ಖುಷಿ ಆಗುವುದಿಲ್ಲ. ಯಾಕೆಂದ್ರೆ ನಾವು ಯಾರ್ಯಾರನ್ನು ಪ್ಲೀಸ್ ಮಾಡ್ಲಿಕ್ಕೆ ನೋಡ್ತಾ ಇದ್ದೇವೆ. ಇಲ್ಲ ಸರ್, ಶ್ರೀ ಹರಿಯನ್ನು ಸಂತುಷ್ಟಗೊಳಿಸುವಂತ ಕೆಲಸಗಳನ್ನು ಮಾತ್ರ ಮಾಡುತ್ತಿದ್ದಾನೆ ಯಾರು? ವಿದುರ. ಹಾಗಾಗಿ ನಾವು ಕೂಡ ಈ ರೀತಿ ಮಾಡ್ಬೇಕು. ನಮಗೆ ನಿಜವಾದ ಹ್ಯಾಪಿನೆಸ್ ಬೇಕಿದ್ರೆ ನಾವು ಈ ರೀತಿ ಮಾಡ್ಬೇಕು. ಹೇಗೆ ಅಂದ್ರೆ, ಭಗವಂತನಿಗೆ ಆಕ್ಚುಲಿ ನೋಡಿ, ಭಗವಂತನಿಗೆ ಇದು ಬೇಡ, ನಮ್ಮ ಯಾವುದೇ ಬೇಡ ಅವರಿಗೆ. ಭಗವಂತ ಈಸ್ ಕಂಪ್ಲೀಟ್, ಫುಲ್. ಆದ್ರೂ ಕೂಡ ಯಾಕೆಂದ್ರೆ ಭಗವಂತನಿಗೆ ನಾವು ಸಂತೋಷ ಮಾಡೋದ್ರಿಂದ ಪ್ರಭುಪಾದ ಹೇಳ್ತಾರೆ, ವೆನ್ ಯು ಡೆಕೋರೇಟ್ ಡೀಟೀಸ್, ಈಗ ನಾವು ಬೆಳಿಗ್ಗೆ ಭಗವಂತನನ್ನು ಅಲಂಕಾರ ಮಾಡ್ತೇವೆ. ವೆನ್ ಯು ಡೆಕೋರೇಟ್ ಡೀಟೀಸ್ ಯು ವಿಲ್ ಡೆಕೋರೇಟ್. ನೀನು ಚಂದ ಕಾಣ್ತೀಯ, ಕೃಷ್ಣನ ಚಂದ ಮಾಡೋದು ನೀನು ಚಂದ ಕಾಣ್ತೀಯ. ಇದು ಹೇಗೆ? ಇದು ಹಾಗೆ. ಹೇಗೆ ಅಂದ್ರೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ಮಾಡಿದ ಮೇಲೆ ಗೊತ್ತಾಗ್ತದೆ ಹೇಗೆ ಅಂದ್ರೆ. ಯಾಕೆಂದ್ರೆ ಕೃಷ್ಣ ಎಂತ ಅಖಿಲ ರಸಾಮೃತ. ಅಂದ್ರೆ ಕೃಷ್ಣನಿಗೆ ಈಗ ನಮ್ಮಲ್ಲಿ ಇರುವಂತ ರಸವನ್ನು ನಾವು ಭಗವಂತನ ಸೇವೆಯಲ್ಲಿ ತೊಡಗಿಸ್ಬೇಕು. ಯಾಕೆಂದ್ರೆ ಎಂಜಾಯರ್ ಅವ. ನಾವು ರಸವನ್ನು ಬೇರೆದಕ್ಕೆ ಡೌಟಲ್ಲಿ ಮಾಡಿದ್ರೆ ಆಗ ಇಲ್ಲ, ಆಗ ಅದು ಇಂದ್ರಿಯ ಸುಖ ಆಗ್ತದೆ. ಹಾಗೆ ಸಂತೋಷಗೊಳಿಸುವಂತ ಕೆಲಸಗಳನ್ನು ಮಾತ್ರ ಮಾಡುತ್ತಿದ್ದಾನೆ. ಅವನ ವೃತ್ತಿಯು ಶುದ್ಧವೂ ಸ್ವತಂತ್ರ ಆಗಿದ್ದು. ಅವನು ತಿರುಕನ ವೇಷ ಅಂದ್ರೆ ಮೆಂಡಿಕ್ಯಾಂಟ್, ಅಂದ್ರೆ ಒಂದು ಸನ್ಯಾಸಿದ, ತಲೆ ಬಾಚಿಕೊಳ್ಳದೆ ಇದ್ದರು. ಮಲಗಲು ಶಯ್ಯ ಇಲ್ಲದೆ. ನೋಡಿ, ನಮ್ಗೆ ಮಲಗಲು ಶಯ್ಯ ಬೇಕು, ಬೆಡ್ ಬೇಕು ನಮ್ಗೆ. ನಾವು ಅಂದ್ರೆ ಹಿರಣ್ಯ ಅಂದ್ರೆ ಗೋಲ್ಡ್, ಕಶಿಬು ಅಂದ್ರೆ ಸಾಫ್ಟ್ ಬೆಡ್. ಪ್ರಭುಪಾದ ಹೇಳ್ತಾರೆ ಎಂತಂದ್ರೆ, ಕಲಿಯುಗದಲ್ಲಿ ಜನರು ಹಣದಿಂದ ಮತ್ತೆ ಹೇಗೆ ಒಳ್ಳೆ ಮಲಗೋದು ಇದೇ ಗೊತ್ತಿರುವಂಥದ್ದು. ಆದ್ರೆ ಇವ ನೋಡಿ, ಮಲಗಲು ಶಯ್ಯ ಇಲ್ಲದಿದ್ದರು ಪುಣ್ಯ ತೀರ್ಥಗಳಲ್ಲಿ ನಿರಂತರ ಸ್ನಾನ ಮಾಡಿ ಪವಿತ್ರನಾದ. ನೋಡಿ, ನಿರಂತರ ಸ್ನಾನ ಮಾಡಿ ಪವಿತ್ರನಾದ. ಹೀಗೆ ಇರುವುದರಿಂದ ಅವನ ಅನೇಕ ಬಂಧುಗಳ ಕಣ್ಣಿಗೆ ಬೀಳುತ್ತಿರಲಿಲ್ಲ. ಎಂತಾಗ್ತದೆ, ತೀರ್ಥದ ಹೋದ್ರೆ ನಾವು ಬಂಧುಗಳ ಕಣ್ಣಿಗೆ ಬೀಳುವುದಿಲ್ಲ ಅಂತ. ಒಳ್ಳೇದದು. ಯಾಕೆ? ಬಂಧುಗಳು ಕೃಷ್ಣ ಭಕ್ತರಾದ್ರೆ ಓಕೆ, ಇಲ್ಲದಿದ್ರೆ ಎಂತ ಮಾಡ್ತಾರೆ,
ಗ್ರಾಮ್ಯ ಕಥಾ. ಹಾಗಾಗಿ ಒಳ್ಳೇದು. ಎಸ್, ಈಗ ಭಾವಾರ್ಥಕ್ಕೆ ಹೋಗೋ ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯ ಚರಣಾರವಿಂದ ಭಕ್ತಿ ವೇದಾಂತ ಸ್ವಾಮಿ ಶೀಲ ಪ್ರಭುಪಾದ್ ಕಿ ಜೈ. ಪರಮ ಪ್ರಭು ಶ್ರೀಹರಿಯನ್ನು ಸಂತೋಷಗೊಳಿಸುವುದು ಯಾತ್ರಿಕನಾದವನ ಆದ್ಯ ಕರ್ತವ್ಯ. ಈಗ ನಾವು ಯಾತ್ರೆಗೆ ಹೋಗ್ತೇವೆ, ಆದ್ರೆ ಹೋಗುದು ಆಕ್ಚುಲಿ ಗೋಲ್ ಎಂತ ನಮ್ದು? ಕೃಷ್ಣನ ಪ್ಲೀಸ್ ಮಾಡ್ಲಿಕ್ಕೆ. ಯಾತ್ರೆಯಲ್ಲಿ ನಾವು ಭಗವಂತನನ್ನು ಪ್ಲೀಸ್ ಮಾಡ್ಲಿಕ್ಕೆ ಹೋಗುವಂಥದ್ದು, ಅವನ ಗುಣಗಾನ ಮಾಡ್ಲಿಕ್ಕೆ, ಅವನ ಗ್ಲೋರಿಫೈ ಮಾಡ್ಲಿಕ್ಕೆ. ಈಗ ನಿಮಗೆ ಒಂದು ಫಂಕ್ಷನ್ ಇರ್ತದೆ, ಎಲ್ಲರೂ ಬರ್ತಾರೆ, ಆಗ ನಿಮಗೆ ಪ್ಲೀಸ್ ಆಗ್ತದೆ. ಎಲ್ಲೆಲ್ಲಿಂದ ಬರ್ತಾರೆ? ದೂರದಿಂದ. ನಿಮಗೆ ತುಂಬ ಖುಷಿ ಆಗ್ತದೆ. ಅದೇ ರೀತಿ ಭಗವಂತನ ಸ್ಥಳಕ್ಕೆ ಹೋಗುವಂಥದ್ದು ಅವನನ್ನು ಪ್ಲೀಸ್ ಮಾಡಲಿಕ್ಕೆ, ಅವನನ್ನು ಪ್ಲೀಸ್ ಮಾಡಲಿಕ್ಕೆ. ಆದ್ರೆ ನಮಗೆ ಈ ಮೂಲ ಪಾಯಿಂಟ್ ಗೊತ್ತಿಲ್ಲ. ನಮಗೆ ಯಾತ್ರಿಕವಾಗಿ ಪರ್ಯಟನೆ ಮಾಡುವಾಗ ಯಾರೊಬ್ಬರು ಸಮಾಜವನ್ನು ಸುಪ್ರೀತಿಗೊಳಿಸುವ ವಿಚಾರ ಯೋಚಿಸಬಾರದು. ನೋಡಿ, ಇದೆಲ್ಲ ನಾನು ಸಮಾಜ, ದೇಶ, ಪ್ರಭುಪಾದನೆಲ್ಲ ರಿಜೆಕ್ಟ್ ಮಾಡಿದ್ದಾರೆ. ಭಾಗವತ ಕೂಡ ರಿಜೆಕ್ಟ್ ಮಾಡ್ತದೆ. ಧರ್ಮ ಪ್ರೋಜಿತ ಕೈತವ. ಕೈತವ ಅಂದ್ರೆ ಚೀಟಿಂಗ್ ರಿಲಿಜನ್. ಯಾವುದು? ಉಪಧರ್ಮ. ಉಪಧರ್ಮ ಅಂದ್ರೆ ಸಮಾಜ ಸೇವೆ, ದೇಶ ಸೇವೆ, ಮಾನವ ಸೇವೆ, ಆ ಸೇವೆ, ಈ ಸೇವೆ, ಇದೆಲ್ಲ ಉಪಧರ್ಮ. ಅದ್ರ ಧರ್ಮದಾಗಿ ಕಾಣ್ತದೆ, ಆದ್ರೆ ಅದು ಚೀಟಿಂಗ್ ರಿಲಿಜನ್ ಅಂತೆ ಭಾಗವತ ಹೇಳುವಂಥದ್ದು. ನೆಕ್ಸ್ಟ್ ಇದರಲ್ಲಿ ಭಾವಾರ್ಥದಲ್ಲಿ ಉಂಟು ಪ್ರಭುಪಾದ ಹೇಳುವಂಥದ್ದು. ಹಾಗಾಗಿ ವಿಚಾರವನ್ನು ಯೋಚಿಸಬಾರದಂತೆ. ಸಾಮಾಜಿಕ ಆಚಾರ ವಿಚಾರ ಔಪಚಾರಿಕ ಕ್ರಮಗಳನ್ನಾಗಲಿ ವೃತ್ತಿಯನ್ನಾಗಲಿ ವೇಷವನ್ನಾಗಲಿ ಕುರಿತು ಯೋಚಿಸುವ ಅಗತ್ಯವಿಲ್ಲ. ನೋಡಿ, ಯೋಚಿಸುವ ಅಗತ್ಯವಿಲ್ಲ. ಸದಾಕಾಲವು ಭಗವಂತನನ್ನು ಸಂತೋಷಗೊಳ್ಳುವ ಕಾರ್ಯದಲ್ಲಿ ಮಗ್ನವಾಗಿದೆ. ಮತ್ತೆ ಯಾರನ್ನು? ಕೃಷ್ಣ. ಯಸ್ಮಿನ್ ತುಷ್ಟೇ ಜಗತ್ತುಷ್ಟೇ. ಕೃಷ್ಣ ಪ್ಲೀಸ್ ಆದ್ರೆ ಎಲ್ಲರೂ ಪ್ಲೀಸ್ ಆದಾಗೆ. ಹೀಗೆ ಆಲೋಚನೆ ಮತ್ತು ಕ್ರಿಯೆಗಳಿಂದ ಪವಿತ್ರಗೊಂಡ ಯಾತ್ರಿಗನು ತೀರ್ಥಯಾತ್ರಾ ಪ್ರಕ್ರಿಯೆಯ ಮೂಲಕ ಭಗವಂತ ಸಾಕ್ಷಾತ್ ಪಡೆಯಲು ಶಕ್ತನಾಗುತ್ತಾನೆ. ಹಾಗಾಗಿ ತೀರ್ಥಯಾತ್ರೆಗೆ ನಾವೀಗ ಹೋಗ್ತೇವೆ, ವೃಂದಾವನ, ಮಾಯಾಪುರ, ಜಗನ್ನಾಥಪುರಿ. ತುಂಬ ಅಂದ್ರೆ ಅಲ್ಲಿಂದ ಭಗವಂತ ಅನ್ಲಿಮಿಟೆಡ್ ನಿಮ್ಗೆ ಸ್ಪಿರಿಚುವಲ್ ಬ್ಲಿಸ್, ಸ್ಪಿರಿಚುವಲ್ ಸ್ಟ್ರೆಂತ್ ಅನ್ನು ಕೊಡ್ತಾನೆ. ಆದ್ರೆ ನಿಮ್ಗೆ ತಗೊಳ್ಳುವಂತ ತಾಕತ್ತಿರ್ಬೇಕು ನಿಮ್ಗೆ. ಅಲ್ಲಿ ಉಂಟು, ನಿಮ್ಗೆ ಅಲ್ಲಿಂದ ತರ್ಬೋದು ಇಲ್ಲಿಗೆ. ಆದ್ರೆ ತರ್ಲಿಕ್ಕೆ ನಮ್ಗೆ ಗೊತ್ತಿರ್ಬೇಕು ಅಂತ, ಹೇಗೆ ತರುವುದು ಅಂತ. ಹೇಗೆ ತರುವಂಥದ್ದು? ಹೇಗೆ ಅಂದ್ರೆ ನಾವು ಅಲ್ಲಿ ಹೋಗುವಾಗ ಟೋಟಲ್ ನಮ್ಮ ಪ್ರಜ್ಞೆ ಕೃಷ್ಣ ಪ್ರಜ್ಞೆಯಲ್ಲಿ ಇರಬೇಕು. ಆದ್ರೆ ನಮ್ಮ ಪ್ರಜ್ಞೆ ಅಂತ ಮೆಟೀರಿಯಲ್ ಪ್ರಜ್ಞೆ. ಅಲ್ಲಿ ಹೋಗಿ ಕೂಡ ನಮಗೆ ಚಿಂತೆ ಯಾವುದು ಬರುವಂಥದ್ದು? ಮನೆಯದು, ಮಕ್ಕಳಿದು, ಗಂಡಂದು, ಹೆಂಡತಿದು, ತಂದೆದು, ತಾಯಿದು, ಅಣ್ಣಂದು, ಅಕ್ಕಂದು, ಇದೆಲ್ಲ ಬರ್ತದೆ. ಕೆಲವೊಮ್ಮೆ ಸಮಾಜದ್ದು, ಕೆಲವೊಮ್ಮೆ ನಮ್ಮ ಕೆಲಸದ್ದು, ಇದೆಲ್ಲ ಬರ್ತದೆ. ಹಾಗೆ ನಮ್ಗೆ ತರಲಿಕ್ಕೆ ಆಗುವುದಿಲ್ಲ. ಆದ್ರೆ ನಾವು ಯಾವಾಗ ನಮ್ಮ ಪ್ರಜ್ಞೆಯನ್ನು ಟೋಟಲ್ ಕೃಷ್ಣ ಪ್ರಜ್ಞೆ ಮಾಡ್ತೇವೆ, ಆಗ ನಮಗೆ ತೀರ್ಥಯಾತ್ರೆಯಿಂದ ಅನ್ಲಿಮಿಟೆಡ್ ನಮಗೆ ಸ್ಪಿರಿಚುವಲ್ ಸ್ಟ್ರೆಂತ್ ಅಂತ ತರಬಹುದು. ಮತ್ತೆ ನಾವು ಅದನ್ನು ಡಿಸ್ಟ್ರಿಬ್ಯೂಟ್ ಕೂಡ ಮಾಡಬಹುದು. ಪ್ರಭುಪಾದ ಮಾಡಿದ್ದಾರೆ. ಪ್ರಭುಪಾದ ವೃಂದಾವನದಲ್ಲಿ ಇದ್ರು. ಪ್ರಭುಪಾದ ಹೇಳುವಂಥದ್ದು, even though I am in America, my heart is hankering after Vrindavan. ಪ್ರಭುಪಾದ ಹೇಳ್ತಾ ಇದ್ರು. ಪ್ರಭು ಅಮೆರಿಕಲ್ಲಿರುವಾಗ ಕೂಡ ಅವರ ಹೃದಯದಲ್ಲಿ ವೃಂದಾವನ ಪಿಕ್ಚರ್ ಬರ್ತಾ ಇತ್ತು. ಅದು ಹೇಗೆ? ಯಾಕೆಂದ್ರೆ ಅವರು ಟೋಟಲಿ ಪ್ಯೂರ್. ಎಸ್, ಶ್ಲೋಕ 20. ಇತ್ತಂ ವ್ರಜನ್ ಭಾರತಂ ಏವ ವರ್ಷಂ ಕಾಲೇನ ಯಾವತ್ ಗತವಾನ್ ಪ್ರವಾಸಂ ತಾವಶಾಶಕ್ಷಿತಿಂ ಏಕಚಕ್ರಾಂ ಏಕ ಆತಪತ್ರಾಂ ಅಜಿತೇನ ಪಾರ್ಥ. ವಿದುರನು ಹೀಗೆ ಭಾರತ ವರ್ಷದಲ್ಲಿ ಅನೇಕ ತೀರ್ಥಕ್ಷೇತ್ರಗಳಿಗೆ ಪ್ರಯಾಣ ಮಾಡುತ್ತಿದ್ದಾಗ ಅವನು ಪ್ರಭಾಸ ಕ್ಷೇತ್ರಕ್ಕೆ ಭೇಟಿ ಕೊಟ್ಟನು. ಆಗ ಯುಧಿಷ್ಠಿರನು ಚಕ್ರವರ್ತಿಯಾಗಿದ್ದು ಒಂದೇ ಧ್ವಜದಡಿಯಲ್ಲಿ ಮತ್ತು ಒಂದೇ ಸೇನಾಬಲದ ರಕ್ಷೆಯಲ್ಲಿ ಜಗತ್ತನ್ನು ಆಳುತ್ತಿದ್ದರು. ತೀರ್ಥಯಾತ್ರೆ ಹೋಗುವಾಗ ಎಲ್ಲಿಗೆ? ಪ್ರಭಾಸ ಕ್ಷೇತ್ರಕ್ಕೆ ಭೇಟಿ ಕೊಟ್ಟಂತ. ಮತ್ತೆ ನೆಕ್ಸ್ಟ್ ಹೇಳುವಂತದ್ರಿಂದ ಯುಧಿಷ್ಠಿರ ಮಹಾರಾಜ್ ಚಕ್ರವರ್ತಿ ಆಗಿದ್ದಾಗ ಒಂದೇ ಧ್ವಜ. ಈಗ ನೋಡಿ ಎಷ್ಟು ಧ್ವಜ, ಎಷ್ಟು ದೇಶ. ಒಂದು ದೇಶ ನಡೆದು ಇನ್ನೊಂದು ದೇಶಕ್ಕೆ ಆಗುದಿಲ್ಲ. ನಾಯಿಗಳಿದ್ದಾಗೆ. ಹೇಗೆಂದ್ರೆ ಪ್ರಭುಪಾದ ಹೇಳುವಂಥದ್ದು, ಈಗ ಒಂದು ಇದಕ್ಕೆ ಎಂತ ಹೇಳುವಂಥದ್ದು, ಲಾರಿ ಅಡಿಗೆ ಒಂದು ಬಿಸ್ಲರಿ ಬಾಟಲ್ ಬೀಳ್ತದೆ, ಟೈರ್ ಅಡಿಗೆ ಬೀಳ್ತದೆ. ಅದರಲ್ಲಿ ಬಾಟಲ್ ಎಂತ ಇಲ್ಲ, ಏನಿಲ್ಲ, ಫುಲ್ ಎಂತ ಹೇಳುವಂಥದ್ದು
ನೆಕ್ಕೆ ಆಯ್ತದು ಫುಲ್, ಅಂದ್ರೆ ಫುಲ್ ಬೆಂಡಾಗಿ ಸ್ಟ್ರೈಟ್ ತರ ಆಯ್ತದು. ಮತ್ತೆ 2 ನಾಯಿ ಹೋಗುವಂಥದ್ದು, ಒಂದು ನಾಯಿ ಒಂದು ತುದಿಯಲ್ಲಿ, ಇನ್ನೊಂದು ನಾಯಿ ಇನ್ನೊಂದು ತುದಿಯಲ್ಲಿ. ಪ್ರಭುಪಾದ ಹೇಳ್ತಾರೆ ಅದರಲ್ಲಿ ಎಂತ ಉಂಟಪ್ಪ, ನನಗೆ ಬೇಕು ನನಗೆ ಬೇಕು ನನಗೆ ಬೇಕು, 2 ನಾಯಿ ಕಚ್ಚಾಟ ಇಬ್ಬರ ಬಾಯಲ್ಲಿ. ಅದೇ ರೀತಿ ಈಗಿನ ನಮ್ಮ ಈ ಧ್ವಜ, ಅಂದ್ರೆ ಒಂದು ದೇಶ ಇನ್ನೊಂದು ದೇಶಕ್ಕೆ ಗಲಾಟೆ ಮಾಡುವಂಥದ್ದು. ಯಾಕೆ? ಇದೆ, ಅದು ನನ್ನದು, ಇದು ನನ್ನದು, ಇದು ನನ್ನದು, ಅದು ನನ್ನದು. ಆದ್ರೆ ಹಿಂದೆ ಆಗಿರ್ಲಿಲ್ಲ ನೋಡಿ, ಒಂದೇ ಧ್ವಜದಲ್ಲಿ ಪೂರ್ತಿ. ಯಾಕೆ? ಕೃಷ್ಣ ಸೆಂಟರ್ ಅಲ್ಲಿ ಇದ್ದ, ಕೃಷ್ಣ ಸೆಂಟರ್ ಅಲ್ಲಿ ಇದ್ದ ಕಾರಣ ಇದು ಮಾಡ್ಲಿಕ್ಕೆ ಆಗ್ತದೆ. ಈಗ ಯುಧಿಷ್ಠಿರ ಮಹಾರಾಜಿಗೆ ದೇಶ ಸೇವೆ ಇರ್ಲಿಲ್ವಾ? ಇತ್ತು. ಅವರಿಗೆ ಸಮಾಜ ಸೇವೆ ಇರ್ಲಿಲ್ವಾ? ಇತ್ತು. ಆದ್ರೆ ಕೃಷ್ಣ ಫಸ್ಟ್ ಅವರಿಗೆ. ಕೃಷ್ಣ ಫಸ್ಟ್ ಬಂದ್ರೆ ಎಲ್ಲದಾಗ್ತದೆ. ಹೇಗೆಂದ್ರೆ ಬ್ರಹ್ಮಭೂತ ಪ್ರಸನ್ನಾತ್ಮನ ಶೋಚತಿ ನ ಕಾಂಕ್ಷತಿ ಸಮಾ ಸರ್ವೇಶು ಭೂತೇಶು, ಎಲ್ಲ ಜೀವಿಗಳು ಒಂದೇ ರೀತಿ ನೋಡುವಂಥದ್ದು. ಇದು ಹೇಗೆಂದ್ರೆ, ಎಸ್, ಭಾರತೀಯರನ್ನೆಲ್ಲ ನಾವು ರಕ್ಷಣೆ ಮಾಡ್ತೇವೆ. ಭಾರತೀಯರ ಈ ಹಸುಗಳನ್ನು ಯಾಕೆ ನೀವು ಸ್ಲಾಟರ್ ಹೌಸ್ ಕಳಿಸುವಂಥದ್ದು? ಪ್ರಭುಪಾದ ಹೇಳ್ತಾರೆ, ಯಾಕೆ ಕಳಿಸುವಂಥದ್ದು ನೀವು ಸ್ಲಾಟರ್ ಹೌಸ್ಗೆ? ಅದೆಂತ ತಪ್ಪು ಮಾಡಿದೆ? ನಿಮಗೆ ಮನುಷ್ಯರು ಭಾರತೀಯರನ್ನು ನಾವು ರಕ್ಷಣೆ ಮಾಡಿ, ಭಾರತೀಯರನ್ನು ಕೂಡ ಅವರು ರಕ್ಷಣೆ ಮಾಡ್ಲಿಕ್ಕೆ ಆಗುದಿಲ್ಲ. ದೊಡ್ಡ ದೊಡ್ಡ ಭಾಷಣ ಕೊಡ್ತಾರೆ. ಇದನ್ನು ನಿಲ್ಲಿಸಿ. ಪ್ರಭುಪಾದ ಹೇಳ್ತಾರೆ, ಎಲ್ಲ ಜೀವಿಗಳು ಸರ್ವಯೋನಿಷು ಭಗವಂತನ ಮಕ್ಕಳು, ಸರ್ವಯೋನಿಷು ಭಗವಂತನ ಮಕ್ಕಳು. ಹಾಗಾಗಿ ನಾವು ಈಗ ಹೇಗೆಂದ್ರೆ, ಚೈನಾದಿಂದ ಒಂದು ಹಸು ಬರ್ತದೆ ಬಾರ್ಡ್ರಿಗೆ, ಈ ಕಡೆ ನಾವು ಕೊಲ್ಲುವಂಥದ್ದು. ಅದೇನು ತಪ್ಪು ಮಾಡಿದೆ? ಒಂದು ಜಿಂಕೆ ಬರ್ತದೆ ಈ ಕಡೆ, ನಾವು ಕೊಲ್ತೇವೆ. ಎಂತ ತಪ್ಪು ಮಾಡಿದೆ? ಏನು ತಪ್ಪು ಮಾಡಲಿಲ್ಲ. ಆದ್ರೆ ನಮ್ಮ ಈ ಮೂರ್ಖತನಕ್ಕೆ ಅವರು ಬಲಿಯಾಗುವಂಥದ್ದು. ಇದು ನಮಗೆ ಸಿಕ್ಕೇ ಸಿಗ್ತದೆ, ಎಲ್ಲಿ ಹೋಗುವುದಿಲ್ಲ. ಅದಕ್ಕೆ ಈ ರೀತಿ ಆಗುವಂಥದ್ದು. ಎಂತ ದೇಶದಲ್ಲಿ ಕೊರೋನಾ, ಮತ್ತೊಂದು ಸುನಾಮಿ, ಇದೆಲ್ಲ ಬರುವುದು ಯಾಕೆ? ನಾವು ಸರಿಯಾಗಿ ಬಾಳ್ಲಿಕ್ಕೆ ಬಿಡ್ತಾ ಇಲ್ಲ ಉಳಿದ ಜೀವಿಗಳನ್ನು. ನಾವು ಡಾಮಿನೇಟ್ ಮಾಡ್ತಾ ಇದ್ದೇವೆ. ಯಾಕೆ? ನಮ್ಮ ಸುಖಕ್ಕೋಸ್ಕರ. ಯಾವುದು? ಇಂದ್ರಿಯ ಸುಖಕ್ಕೋಸ್ಕರ. ಯಾವುದೇ ದೇಶ ಇರಲಿ, ಆ ದೇಶ ಈ ದೇಶ ಹೇಳುವುದಲ್ಲ. ಎಲ್ಲ ಪ್ರಭುಪಾದ ಹೇಳ್ತಾರೆ, ಒನ್ ಸೆಟ್ ಆಫ್ ರಾಸ್ಕಲ್ ಇಸ್ ನೋ ಬೆಟರ್ ದನ್ ಅದರ್ ಸೆಟ್ ಆಫ್ ರಾಸ್ಕಲ್, ಬೋತ್ ಆರ್ ರಾಸ್ಕಲ್ಸ್. ಯಾಕೆ? ಕೃಷ್ಣ ಇಲ್ಲ. ಹಾಗೆ ಆದ್ರೆ ಇಂದಿನ ಕಾಲದಲ್ಲಿ ಹಾಗೆಲ್ಲ. ಯುಧಿಷ್ಠಿರ ಚಕ್ರವರ್ತಿ ಆಗಿದ್ದು ಒಂದೇ ಧ್ವಜದಡಿಯಲ್ಲಿ ಮತ್ತು ಒಂದೇ ಸೇನವಾದ ರಕ್ಷೆಯಲ್ಲಿ ಜಗತ್ತನ್ನು ಆಳುತ್ತಿದ್ದನು. ಎಸ್, ಈಗ ಭಾವಾರ್ಥಕ್ಕೆ ಹೋಗುವ. ಭಾವಾರ್ಥ ಡಿವೈನ್ ಗ್ರೇಸ್ ಅಭಯ ಚರಣಾನಂದ ಭಕ್ತಿ ಸ್ವಾಮಿ ಶೀಲ ಪ್ರಭುಪಾದಗೆ ಸುಮಾರು 5000 ವರ್ಷಗಳ ಅಷ್ಟು ಹಿಂದೆ ವಿದುರನು ಯಾತ್ರಾರ್ಥಿಯಾಗಿ ಭೂಮಿಯಲ್ಲಿ ಪರ್ಯಟನೆ ಮಾಡುತ್ತಿದ್ದಾಗ ಇಂದಿಗೂ ಕರೆಯಲ್ಪಡುವಂತ ಭಾರತವು ಭಾರತ ವರ್ಷವೆಂದು ಪ್ರಸಿದ್ಧವಾಗುತ್ತೆ. ನೋಡಿ, ಈಗ ಎಲ್ಲರೂ ಹೇಳ್ತಾರೆ ನಾನು ಹಿಂದೂ. ಸರ್, ಹಿಂದೂ ಅನ್ನೋದು ಶಾಸ್ತ್ರದಲ್ಲಿ ಇಲ್ಲ. ಭಾರತ ಇರುವಂಥದ್ದು. ಹಿಂದೂ ಹೇಗೆ ಬಂತು? ಮೊಹಮ್ಮದ್ ಗಜ್ನಿ, ಮೊಹಮ್ಮದ್ ಗೋರಿ ಅವರು ಭಾರತಕ್ಕೆ ಬರುವಾಗ ಎಲ್ಲಿ ಸಿಂಧ್ ಆಗಿ ಬಂದದವರು. ಈಗ ಪಾಕಿಸ್ತಾನಕ್ಕೆ ಸೇರಿದೆ ಸಿಂಧ್. ಸಿಂಧ್ ಹೇಳಿಕೆ ಅವ್ರಿಗೆ ಕಷ್ಟ ಆಯ್ತು, ಹಿಂದ್ ಹೇಳಿದ್ರು. ಅದರ ನಂತರ ಹಿಂದೂಸ್ತಾನ್ ಹಿಂದೂ ಬಂದದ್ದು. ಹಾಗೆ ಹಿಂದೂ ಅನ್ನೋದಿಲ್ಲ ಶಾಸ್ತ್ರದಲ್ಲಿ. ನಮ್ಮ ಸನಾತನ ಧರ್ಮ ಭಾರತ ಉಂಟು. ಹಾಗಾಗಿ ನಾವು ಯಾವುದಕ್ಕೆ ಇಲ್ಲದಕ್ಕೆ ನಾವು ಅದರ ಹಿಂದೆ ಇದ್ದೇವೆ. ಭಾರತ ವರ್ಷ ಪ್ರಸಿದ್ಧವಾಗಿತ್ತು ನೋಡಿ. ಪ್ರಪಂಚದ ಇತಿಹಾಸದಲ್ಲಿ 3000 ವರ್ಷಕ್ಕೂ ಹೆಚ್ಚಿನ ಹಿಂದಿನ ವ್ಯವಸ್ಥಿತ ವಿವರಗಳು ದೊರೆಯೋದು ನೋಡಿ. ಈಗ ನಮ್ಮ ಸೋಕಾಲ್ಡ್ ಸೈನ್ಸ್ ಪ್ರಭುಪಾದ ಹೇಳ್ತಾರೆ, ಚಾಲೆಂಜ್ ಮಾಡ್ತಾರೆ, ನಿಮ್ಮ ಸೋಕಾಲ್ಡ್ ಸೈನ್ಸ್ಗೆ 3000 ವರ್ಷದ ಮಾತ್ರ ಗೊತ್ತಿರುವಂಥದ್ದು. ನಮ್ಗೆ ಹಾಗೆಲ್ಲ ಕೋಟಿ ವರ್ಷದ ಹಿಂದೆ ಎಲ್ಲ ಗೊತ್ತುಂಟು. ಯಾವುದು ಗ್ರೇಟ್? ನಮ್ಮ ಈ ಸೋಕಾಲ್ಡ್ ಸೈನ್ಸ್ ಗ್ರೇಟಾ, ವೇದಿಕ್ ಸೈನ್ಸ್ ಗ್ರೇಟಾ? ಪ್ರಭುಪಾದ ವೇದಿಕ್ ಸೈನ್ಸ್. ಜಾಸ್ತಿ ಗೊತ್ತಿಲ್ಲ ಅವರಿಗೆ, 3000 ವರ್ಷ ಅಷ್ಟೇ. ಆದರೆ ಅದಕ್ಕೂ ಮುಂಚೆ ಇಡೀ ಜಗತ್ತು, ವಿಶ್ವದ ಚಕ್ರವರ್ತಿಯಾದ ಯುಧಿಷ್ಠಿರ ಮಹಾರಾಜ ಧ್ವಜ ಮತ್ತು ಸೇನಾ ಶಕ್ತಿ ಅದನ್ನಲ್ಲಿ ನೋಡಿ. ಇಡೀ ವರ್ಲ್ಡ್ ಯಾರ ಅಂಡರ್? ಯುಧಿಷ್ಠಿರ ಮಹಾರಾಜ ಅಂಡರ್ ಇತ್ತು. ಈಗ ವಿಶ್ವಸಂಸ್ಥೆಯಲ್ಲಿ 100 ಮತ್ತು 1000 ಧ್ವಜಗಳು ಹಾರಾಡ್ತಿರ್ಬೋದು. ವಿಶ್ವಸಂಸ್ಥೆ ಅಂದ್ರೆ ಯುನೈಟೆಡ್ ನೇಷನ್ ಆರ್ಗನೈಸೇಷನ್. ಪ್ರಭುಪಾದ ಹೇಳುವಂಥದ್ದು ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಹ್ಯಾಸ್ ಫೇಲ್ಡ್ ಇನ್ ಇಸ್ ಡ್ಯೂಟಿ. ಫೇಲ್ ಆಗಿದಾರಂತೆ. ಈಗ ಆಕ್ಚುಲಿ ಫಾರ್ಮ್ ಮಾಡಿದ ಯಾಕೆ? UN, ಈ ವಿಶ್ವಸಂಸ್ಥೆ ಯಾಕೆ ಫಾರ್ಮ್ ಆದದ್ದು? ಯಾಕಂದ್ರೆ ವಿಶ್ವದಲ್ಲಿ ಶಾಂತಿ ತರಲಿಕ್ಕೆ. ಆದ್ರೆ ಒಂದು ದೇಶದವ ಇನ್ನೊಂದು ದೇಶವನ್ನು ಕೇಳುವುದಿಲ್ಲ. ಯಾಕೆ? ಕೃಷ್ಣ ಇಲ್ಲ. ಕೃಷ್ಣ ಈಗ ಈಗ ನಮ್ದು ನೋಡಿ, ISKCON ಎಲ್ಲಾ ದೇಶದವರು ಇದ್ದಾರೆ. GBC ಮೀಟಿಂಗ್ ಆಗ್ತದೆ ಮಾಯಾಪುರಲ್ಲಿ.
ಇಡೀ ವಿಶ್ವದ ಮೀಟಿಂಗ್ ಆಗುವಂಥದ್ದು ಮಾಯಾಪುರಲ್ಲಿ, ಗವರ್ನಿಂಗ್ ಬಾಡಿ ಕಮಿಟಿ. ಎಲ್ಲರೂ ಕೇಳ್ತಾರೆ ಅದನ್ನ. ಯಾಕೆ? ಬೇರೆ ಬೇರೆ ದೇಶದಿಂದ 150 ದೇಶದಿಂದ ನಿಂತಿದ್ದಾರೆ ಎಲ್ಲರೂ. ಅದು ಕೇಳ್ತಾರೆ ಯಾಕೆ? ಕೃಷ್ಣ ಸೆಂಟರ್. ಕೃಷ್ಣ ಸೆಂಟರ್ ಇದ್ದ ಕಾರಣಕ್ಕೆ ಅದಕ್ಕೆ ಪ್ರಭುಪಾದ ಹೇಳ್ತಾರೆ, ವಿ ಹ್ಯಾವ್ ಅಚೀವ್ಡ್, ವಿ ಹ್ಯಾವ್ ಸಕ್ಸೀಡೆಡ್. ಪ್ರಭುಪಾದ ಹೇಳ್ತಾರೆ, ವೇರ್ ಆಸ್ ಯುನೈಟೆಡ್ ನೇಷನ್ ಹ್ಯಾಸ್ ಫೇಲ್ಡ್. ಇಸ್ಕಾನ್ ಸಕ್ಸಸ್ ಆಗಿದೆ, ಆದ್ರೆ ಯುನೈಟೆಡ್ ನೇಷನ್ ಫೇಲ್ ಆಗಿದೆ. ಯಾಕೆ? ಕೃಷ್ಣ ಸೆಂಟರ್ ಇಲ್ಲ. ಅದೇ ಪ್ರಭುಪಾದ ಹೇಳೋದು ನೋಡಿ, ಈ ವಿಶ್ವಸಂಸ್ಥೆಯಲ್ಲಿ 100 ಮತ್ತು 1000 ಧ್ವಜಗಳ ಹಾರಾಡುತ್ತಿರಬಹುದು, ಆದರೆ ವಿದುರನ ಕಾಲದಲ್ಲಿ ಅಚಿತ ಭಗವಾನ್ ಶ್ರೀಕೃಷ್ಣನ ಅನುಗ್ರಹದಿಂದ ಒಂದೇ ಒಂದು ಧ್ವಜ ಇತ್ತು. ಒಂದೇ ಧ್ವಜ ಸಾಕು ನಮ್ಗೆ. ವಸುದೇವ ಕುಟುಂಬಕಂ ನಾವು. ಈ ಇಷ್ಟು ಫ್ಲಾಗ್ ಅಗತ್ಯ ಇಲ್ಲ. ಕೃಷ್ಣ ಸೆಂಟರ್ ಬಂದ್ರೆ ಒಂದೇ ಫ್ಲಾಗ್. ವಿಶ್ವದ ರಾಷ್ಟ್ರಗಳು ಪುನಃ ಒಂದೇ ಧ್ವಜ, ಒಂದೇ ಸರ್ಕಾರ ಹೊಂದಲು ಕಾತರದಿಂದೇವೆ ನೋಡಿ. ಒಂದೇ ಧ್ವಜ, ಒಂದೇ ಸರ್ಕಾರ ಅವರಿಗೆ ಬೇಕು ವಿಶ್ವದಲ್ಲಿ. ಆದರೆ ಇದಕ್ಕಾಗಿ ಅವರು ಶ್ರೀಕೃಷ್ಣನ ಕೃಪೆಗೆ ಮೊರೆಹೋಗಬೇಕು ನೋಡಿ. ಕೃಷ್ಣನ ಕೃಪೆ ಇದ್ರೆ ಮಾತ್ರ ಆಗ್ತದೆ, ಇಲ್ಲ ಆಗುದಿಲ್ಲ. ವಿಶ್ವವ್ಯಾಪಿ ಏಕರಾಷ್ಟ್ರವಾಗಲು ಅವನು ಮಾತ್ರ ನಮಗೆ ಸಹಾಯ ಮಾಡಬಲ್ಲ. ಹಾಗೆ ಪ್ರಭುಪಾದ ಹೇಳ್ತಾರೆ, ಇಫ್ ಆಲ್ ಬಿಕಮ್ಸ್ ಡಿವೋಟಿ ದೆನ್ ಇಟ್ ವಿಲ್ ಪಾಸಿಬಲ್. ಇಲ್ಲದೆ ಆಗುವುದಿಲ್ಲ. ಫಸ್ಟಿಗೆ ಪೊಲಿಟಿಷಿಯನ್ ಅವರಾಗಬೇಕು. ಶ್ಲೋಕ 21. ತತ್ರ ಶುಶ್ರಾವ ಸೂರತ್ ವಿನಷ್ಟೀಂ ವನಂ ಯಥಾ ವೇಣುಜವನಿ ಸಮಶ್ರಯಂ ಸಮಸ್ಪ್ರದಾಯ ದಗ್ಧಂ ಅತ ಅನುಶೋಚನ್ ಸರಸ್ವತೀಂ ಪ್ರತ್ಯಕ್ ಯಯಾಂ ತೂಷಿನಂ. ಅನುವಾದ: ಬಿದಿರಿನ ತಿಕ್ಕಾಟದಿಂದ ಹೊತ್ತಿಕೊಳ್ಳುವ ಬೆಂಕಿಯಲ್ಲಿ ಇಡೀ ಅರಣ್ಯವೇ ಸುಟ್ಟು ಭಸ್ಮವಾಗುವಂತೆ ತನ್ನ ಸಕಲ ಬಂಧು ಪರಿವಾರವು ಉಗ್ರ ಭಾವ ವೇಷದಿಂದ ಹೊಡೆದಾಡಿ ಸಾವನ್ನಪ್ಪಿತೆಂದು ಪ್ರಭಾಕ್ಷೇತ್ರದಲ್ಲಿದ್ದಾಗ ವಿದುರನಿಗೆ ಗೊತ್ತಾಯಿತು. ಅನಂತರ ಅವನು ಸರಸ್ವತಿ ನದಿಯು ಹರಿಯುತ್ತಿರುವ ಪಶ್ಚಿಮ ದಿಕ್ಕಿನತ್ತ ಹೊರಟು. ಈಗ ನಮಗೆ ಇನ್ಫಾರ್ಮೇಶನ್ ಸಿಗ್ತದೆ ಅಂತ, ಈ ಯುದ್ಧದಲ್ಲಿ ಬೋತ್ ಕೌರವಸ್ ಅಂಡ್ ಪಾಂಡವಸ್ ಅವರು ಸಾವನ್ನಪ್ಪಿದ್ದಾರೆ ಅಂತ ಗೊತ್ತಾಯ್ತು ಅವನಿಗೆ. ಇದನ್ನು ಎಂತ ಇದಕ್ಕೆ ಯಾವುದಕ್ಕೆ ಕಂಪೇರ್ ಮಾಡ್ತಾರೆ? ಬಿದಿರಿನ ತಿಕ್ಕಾಟದಿಂದ. ಈಗ ಫಾರೆಸ್ಟ್ ಫೈರ್, ಕಾಡುಗಿಚ್ಚು ಹೇಗೆ ಆಗುವಂಥದ್ದು? ಬಿದಿರಿನ ತಿಕ್ಕಾಟ. ಕೆಲವೊಮ್ಮೆ ಆಟೋಮೆಟಿಕ್ ಆಗ್ತದೆ. ಪ್ರಭುಪಾದ ಹೇಳ್ತಾರೆ, ಕಾಡುಗಿಚ್ಚು ಸ್ಟಾರ್ಟ್ ಆಗ್ತದೆ, ಅದನ್ನು ನಂದಿಸ್ಲಿಕ್ಕೆ ಈಗ ಅಮೆರಿಕದಲ್ಲಿ, ಕೆನಡಾದಲ್ಲಿ ತುಂಬಾ ಸತಿ ಆಗ್ತದೆ ಕಾಡುಗಿಚ್ಚು. ತುಂಬಾ ಫೈರ್ ಬ್ರಿಗೇಡ್ ಕೊಂಡು ಹೋಗ್ತಾರೆ, ಆದ್ರೂ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ, ಅದನ್ನು ನಂದಿಸ್ಲಿಕ್ಕೆ ಆಗುದಿಲ್ಲ. ಮತ್ತೆ ಹೇಗೆ ಆಗುವಂಥದ್ದು ನಂದಿಸ್ಲಿಕ್ಕೆ? ಭಗವಂತನ ಕೃಪೆಯಿಂದ, ಭಗವಂತ ಮೇಲೆಯಿಂದ ಮಳೆಯನ್ನು ಸುರಿಸಿದ ಆಗ್ತದೆ. ಅದೇ ರೀತಿ ನಾವು ಕೂಡ ಈ ಕಾಡು ಕಿಚ್ಚಿನ ಒಳಗಿದ್ದೇವೆ. ಜಡಭರತ ಹೇಳುವಂಥದ್ದು ಯಾರಿಗೆ? ಜಡಭರತ ಹೇಳುವಂಥದ್ದು ರಹುಗುಣನಿಗೆ, ರಾಜನಿಗೆ. ಯು ಆರ್ ಇನ್ ಟು ದಿ ಮೆಟೀರಿಯಲ್ ಎಂಜಾಯ್ಮೆಂಟ್ ಆಫ್ ಫಾರೆಸ್ಟ್ ಫೈರ್. ಇನ್ನು ಕಾಡು ಕಿಚ್ಚಿನ ಒಳಗಿದ್ದೀಯಾ, ಭೌತಿಕ ಈ ಸುಖಕ್ಕೋಸ್ಕರ, ಇಂದ್ರಿಯ ಸುಖಕ್ಕೋಸ್ಕರ ಒಳಗೆ ಹೋಗಿದ್ದೀಯಾ, ನಿಂಗೆ ಹೊರಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಜಡಭರತ ಹೇಳುವಂಥದ್ದು ಶುದ್ಧ ಭಕ್ತರ ಪಾದ ಅಭಿಷೇಕದಿಂದ ನಿಂಗೆ ಆಗ್ತದೆ ಅದು ಹೊರಗೆ ಬರ್ಲಿಕ್ಕೆ, ಬೇರೆ ಯಾವುದರಿಂದ ಆಗುದಿಲ್ಲ. ಅದೇ ರೀತಿ ನಾವು ಕೂಡ ಈಗ ಕಾಡು ಕಿಚ್ಚಲ್ಲಿ ಒಳಗಿದ್ದೇವೆ. ನಾವು ಶುದ್ಧ ಭಕ್ತರು, ಪ್ರಭುಪಾದ ನಮ್ಗೆ ಸಹಾಯ ಬೇಕು. ನಾವು ಗಟ್ಟಿಯಾಗಿ ಅವರನ್ನು ಹಿಡಿದ್ರೆ ಆಗ್ತದೆ, ಇಲ್ಲದೆ ಆಗುದಿಲ್ಲ. ನಮ್ಮ ಕಾಡು ಕಿಚ್ಚಿನ ಹೊರಗೆ ಬರ್ಲಿಕ್ಕೆ ಆಗುದಿಲ್ಲ. ದಗ ಉರಿತಾ ಉಂಟು ಕಾಡುಗಿಚ್ಚು, ನಾವು ಕೂಡ ಅದರಲ್ಲಿದ್ದೇವೆ. ಅದನ್ನ ಹೇಳ್ತಾ ಇದ್ದಾರೆ ನೋಡಿ, ಬಿದಿರಿನ ತಿಕ್ಕಾಟದ ಹೊತ್ತಿಕೊಳ್ಳುವ ಬೆಂಕಿಯಲ್ಲಿ ಇಡೀ ಅರಣ್ಯ ಸುಟ್ಟು ಭಸ್ಮವಾಗುವಂತೆ ತನ್ನ ಸಕಲ ಬಂಧು ಪರಿವಾರ ಉಗ್ರ ಭಾವ ವೇಷದಿಂದ ಹೊಡೆದಾಳಿ ಸಾವನ್ನ ಪ್ರಭಾ ಕ್ಷೇತ್ರದಲ್ಲಿ ಇದ್ದಾಗ ವಿದುರನಿಗೆ ಗೊತ್ತಾಯಿತು. ಅನಂತರ ಅವನು ಸರಸ್ವತಿ ನದಿ ಕಡೆ ಹೋದ. ಈಗ ಭಾವಾರ್ಥಕ್ಕೆ ಹೋಗುವ. ಭಾವಾರ್ಥ ವೈಸ್ ಡಿವೈನ್ ಗ್ರೇಸ್ ಅವೇಚರಣ ಭಕ್ತಿ ಸ್ವಾಮಿ ಶಿಲಭಾಗ್ಯ. ಕೌರವರು ಮತ್ತು ಯಾದವರು ವಿದುರನ ಬಂಧುಗಳು, ಇಬ್ಬರು ಕೂಡ ಬಂಧುಗಳು. ಯಾಕೆಂದ್ರೆ ಧೃತರಾಷ್ಟ್ರ ಮತ್ತೆ ಪಾಂಡು ಅವನ ಅಣ್ಣ ವಿದುರನು, ಹಾಗಾಗಿ ಇಬ್ಬರು ಕೂಡ ಬಂಧುಗಳು. ದಾಯಾದಿಗಳ ಯುದ್ಧದಿಂದ ಅವರೆಲ್ಲ ಗತಿಸಿದ ವಿಚಾರ ವಿದುರನಿಗೆ ತಿಳಿಯಿತು. ಇನ್ಫಾರ್ಮೇಶನ್. ಅರಣ್ಯದಲ್ಲಿ ಬಿದಿರಿನ ತಿಕ್ಕಾಟವನ್ನು ಮಾನವ ಸಮುದಾಯದ ಭಾವಾವೇಶಗಳಿಗೆ ಹೋಲಿಸಿರುವುದು ಉಚಿತವಾಗಿ ಹಿಡಿಯ ನೋಡಿ. ನಮ್ಮ ಸಮಾಜ ಇದೆ ಫಾರೆಸ್ಟ್ ಫೈರ್. ಇದರಲ್ಲಿ ನಾವು
ಎಂತಂದ್ರೆ ಪ್ರಭುಪಾದ ಹೇಳುವಂಥದ್ದು ಹೇಗೆ ಅಂದ್ರೆ ಸಣ್ಣ ಸಣ್ಣ ಈ ಕ್ರಿಮಿಗಳು, ಈ ಹಾವು ಇದೆಲ್ಲ ಅಲ್ಲೇ ಹೋಯ್ತು. ಅದು ನಾವು ಮನುಷ್ಯರಿಗೆ ನಮ್ಗೆ ಓಡಿ ಬರ್ಬೋದು. ಅದು ಕಾಡು ಗಿಚ್ಚಾಗುವಾಗ ಎಷ್ಟು ಓಡಿ ಬಂದರೂ ಕೂಡ ಕೆಲವೊಮ್ಮೆ ನಮಗೆ ಸರಿಯಾದ ಗೋಲ್ ಇಲ್ಲದಿದ್ರೆ, ಈಗ ಪ್ರಭುಪಾದ ನಮ್ಗೆ ಗೊತ್ತಿದ್ರೆ ನಮಗೆ ಓಡಿ ಬರ್ಬೋದು, ಪ್ರಭುಪಾದ ಇದ್ದಾರೆ ಅನ್ನೋದು, ಪ್ರಭುಪಾದ ರಕ್ಷಣೆ ಮಾಡ್ತಾರೆ. ಈಗ ನಮಗೆ ಸ್ಪಿರಿಚುವಲ್ ನಾಲೆಜ್ ಇಲ್ಲ, ಆಗ ನಮಗೆ ನಾವು ಅಲ್ಲಿ ಸಾಯ್ತೇವೆ ಒಳಗೆ. ಹಾಗೆ ಉಚಿತವಾಗಿದೆ. ಇಡೀ ವಿಶ್ವವನ್ನು ಒಂದು ಅರಣ್ಯಕ್ಕೆ ಹೋಲಿಸಲಾಗಿದೆ ನೋಡಿ. ಅರಣ್ಯ ತಿಕ್ಕಾಟದಿಂದಾಗಿ ಅರಣ್ಯದಲ್ಲಿ ಯಾವ ಕ್ಷಣದಲ್ಲಾದ್ರೂ ಬೆಂಕಿ ಹೊತ್ತಿಕೊಳ್ಳಬಹುದು. ಎನಿ ಮೂಮೆಂಟ್ ಯಾವುದು ಹೇಳಲಿಕ್ಕೆ ಆಗುವುದಿಲ್ಲ. ಯಾಕಂದ್ರೆ ನಾವು ಅಂತ ಬೇಡಲ್ ಮಾಡ್ತಾ ಇದ್ದೇವೆ. ಪ್ರಭುಪಾದ ಹೇಳುವಂಥದ್ದು ಹಸು ಯಾವಾಗ ಹಸು ಖುಷಿಯಲ್ಲಿ ಉಂಟು, ಪ್ರಭುಪಾದ ಹೇಳುವಂಥದ್ದು, ಆಗ ಪ್ರಕೃತಿ ಶಿ ವಿಲ್ ಸಪೋರ್ಟ್. ಪ್ರಕೃತಿ ನೇಚರ್ ಸಪೋರ್ಟ್ ಮಾಡ್ತಾರೆ. ಟೈಮ್ ಮಳೆ ಕೊಡುವಂಥದ್ದು ಎಲ್ಲ. ಮತ್ತೆ ಯಾವುದೇ ಅಂತ ಹೇಳುವಂಥದ್ದು ಯಾವುದು ತೊಂದರೆ ಬರುವುದಿಲ್ಲ ಅಂದ್ರೆ. ಈಗ ತೊಂದರೆ ಅಂದ್ರೆ ತ್ರಿವಿಧ ಕ್ಲೇಶಗಳು: ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ. ಈಗ ಸುನಾಮಿ ಆಗುವಂಥದ್ದು, ಮತ್ತೆ ಫ್ಲಡ್, ಅರ್ತ್ ಕ್ವೇಕ್, ವ್ಯಾಲ್ಕನೋ, ಈ ರೀತಿ ಎಲ್ಲ ಆಗ್ತದೆ. ಆದ್ರೆ ಇದು ಯಾಕೆ ಆಗುವಂಥದ್ದು? ಕೊರೋನಾ ಬರುವಂಥದ್ದು, ಮತ್ತೊಂದು ಬರುವಂಥದ್ದು ಯಾಕೆ ಅಂದ್ರೆ ನಾವು ಆ ರೀತಿ ಶೋಷಣೆ ಮಾಡ್ತಾ ಇದ್ದೇವೆ. ಅದಕ್ಕೆ ಯಾವ ಮೂಮೆಂಟ್ ಅಲ್ಲಿ ಕೂಡ ಬೆಂಕಿ ಹೊತ್ತಿಕೊಳ್ಳಬಹುದು. ಈಗ ಒಂದು ಸಮಸ್ಯೆ ಉಂಟು. ಹೇಗಂದ್ರೆ ಒಮ್ಮೆ ಪ್ರಭುಪಾದ ಹತ್ರ ಒಬ್ರು ಬಂದು ಹೇಳುವಂಥದ್ದು, ಆಗ ಯಾವುದೋ ಒಂದು ದೊಡ್ಡ ಒಂದು ಪ್ರಭುಪಾದ ಹೇಳುವಂಥದ್ದು 1900 ಪ್ರಭುಪಾದ ಸಣ್ಣದಿರುವಾಗ, ಆಗ ಯಾವುದೋ ಒಂದು ಪ್ಲೇಗ್ ಒಂದು ರೋಗ ಇತ್ತು, ಅಂತ ತುಂಬ ಮಂದಿ ಸತ್ತೋದ್ರು. ಪ್ರಭುಪಾದ ಹೇಳ್ತಾರೆ, ಇದು ರೋಗಗಳು ಬರ್ತಾ ಇರ್ತದೆ. ಎಲ್ಲಿ ತನಕ ಮನುಷ್ಯರು ಕೃಷ್ಣನನ್ನು ಆಕ್ಸೆಪ್ಟ್ ಮಾಡುವುದಿಲ್ಲ, ಮತ್ತೆ ನಾವು ಕಾಪರೇಷನ್ ಅಲ್ಲಿ ಇರುವುದಿಲ್ಲ ಪ್ರಕೃತಿಯೊಡನೆ, ಎಲ್ಲ ಜೀವಿಗಳೊಡನೆ, ಇದೆಲ್ಲ ಆಗ್ತಾ ಇರ್ತದೆ. ಹಾಗಾಗಿ ಇದಕ್ಕೆ ನಾವು ಎಂತ ಮಾಡಬೇಕು? ಯಾವ ಕ್ಷಣದಲ್ಲಿ ಬೆಂಕಿ ಹೊತ್ತಿಕೊಳ್ಳಬಹುದಂತೆ. ಈಗ ಇದಕ್ಕೊಂದು ಉದಾಹರಣೆ ಹೇಳ್ತೇನೆ ನೋಡಿ. ಈಗ ನಿಮಗೆ ಸಮುದ್ರದಲ್ಲಿ ಹೋಗ್ಬೇಕು. ಸಮುದ್ರದಲ್ಲಿ ಹೋಗುವಂಥದ್ದು ಸುಲಭದ ಕೆಲಸ ಅಲ್ಲ. ದೊಡ್ಡ ದೊಡ್ಡ ಶಿಪ್ ಅಲ್ಲಿ ಕೂಡ ಹೋಗ್ಲಿಕ್ಕೆ ಆಗುದಿಲ್ಲ, ಕಷ್ಟ. ಪ್ರಭುಪಾದಗೆ 2 ಬಾರಿ ಅಟ್ಯಾಕ್ ಆಯ್ತು. ಈಗ ಸಪೋಸ್ ನೀವು ಬೋಟಲ್ಲಿ ಹೋಗುವಂಥದ್ದು, ಬೋಟಲ್ಲಿ ಹೋದ್ರೆ ನೀವು ನಡುವಲ್ಲಿ ಮುಳುಗ್ತೀರಿ. ಆದರೆ ಈಗ ಬೋಟಿದು ಕ್ಯಾಪ್ಟನ್ ಯಾರು? ಪ್ರಭುಪಾದ. ಅಂದ್ರೆ ಬೋಟನ್ನು ಓಡಿಸುವವರು ಪ್ರಭುಪಾದ. ಆಗ ನೀವು ಆ ಬೋಟಲ್ಲಿ ಕೂತ್ಕೊಳ್ಬಹುದಂತೆ. ಈಗ ಸಮುದ್ರದಲ್ಲಿ ತಿಮಿಂಗಿಲ, ಶಾರ್ಕ್, ವೇಲ್ ಇದೆಲ್ಲ ಇರ್ತದೆ. ತಿಮಿಂಗಿಲ ಅಂದ್ರೆ ಮಾಯವಾದಿಗಳು, ಶಾರ್ಕ್ ಅಂದ್ರೆ ನಿರಾಕಾರವಾದಿಗಳು, ವೇಲ್ ಅಂದ್ರೆ ಶೂನ್ಯವಾದಿಗಳು. ಆಕ್ಚುಲಿ ನಾವೀಗ ಬೋಟಲ್ಲಿ ಹೋಗುವಾಗ ಇವರೆಲ್ಲ ನಮ್ಮನ್ನು ತಿನ್ಲಿಕ್ಕೆ ನೋಡ್ತಾರೆ. ಆದ್ರೆ ಪ್ರಭುಪಾದದ ಚಾಪರ್ ಉಂಟು, ತುಂಬಾ ಶಾರ್ಪ್. ಆ ಚಾಪರ್ ಅಲ್ಲಿ ಅವರ ತಲೆಯನ್ನು ಕಟ್ ಮಾಡ್ತಾ ಹೋಗ್ತಾರೆ. ನಮಸ್ತೆ ಸಾರಸ್ವತಿ ದೇವಿ, ಪಾಶ್ಚಾತ್ಯ ದೇಶದಾನಿ, ನಿರ್ವಿಶೇಷ ಶೂನ್ಯವಾದಿ, ಪ್ರಭುಪಾದ ಪ್ರಣಾಮ ಮಂತ್ರ. ಹಾಗಾಗಿ ಈಗ ಎನಿ ಮೂಮೆಂಟ್ ಬೆಂಕಿ ಬರ್ತದೆ. ಆದ್ರೆ ನಾವು ಪ್ರಭುಪಾದನ್ನು ಆಕ್ಸೆಪ್ಟ್ ಮಾಡಿದ್ರೆ ಬೆಂಕಿ ಬಂದ್ರೂ ಕೂಡ ನಾವು ಸೇಫ್. ಹೇಗೆಂದ್ರೆ ಪ್ರಭುಪಾದ ಹೇಳುವಂಥದ್ದು, ಮೈ ಬುಕ್ಸ್ ವಿಲ್ ಬಿ ಲಾ ಬುಕ್ ಫಾರ್ another 10,000 years. ಈಗ ಕಲಿಯುಗ ಅಂದ್ರೆ ಫಸ್ಟ್. ಈಗ 500 ವರ್ಷ ಆಯ್ತು, ಚೈತನ್ಯ ಹುಟ್ಟಿದ ಮೇಲೆ 500 ವರ್ಷ ಆಯ್ತು. ಇನ್ನು 9,500 ವರ್ಷ ಇರ್ತದೆ, ಪ್ರಭುಪಾದ ಹೇಳ್ತಾರೆ. ಸೊ ದೋಸು ಯಾರೆಲ್ಲ ಈ ಪುಸ್ತಕವನ್ನು ಓದ್ತಾರೆ ಅವರಿಗೆ ಕಲಿಯುಗ ಅಂತ ಗೊತ್ತಾಗುದಿಲ್ಲ ಅಂತ. ಇದು ಕಲಿಯುಗವೇ, ಅದು ಕೂಡ ಯಾಕೆಂದ್ರೆ ನಮಗೆ ಪ್ರಭುಪಾದ ಪ್ರೊಟೆಕ್ಷನ್ ಉಂಟು. ಹಾಗೆ ಎನಿ ಮೂಮೆಂಟ್ ಬೆಂಕಿ ಹೊತ್ತಿಕೊಳ್ಳಬಹುದು. ಆದ್ರೆ ನೀವು ಪ್ರಭುಪಾದನ್ನು ಗಟ್ಟಿಯಾಗಿ ಇಟ್ಕೊಂಡ್ರೆ ನೀವು ಸೇಫ್. ಬೆಂಕಿ ಹಚ್ಚಲು ಅರಣ್ಯಕ್ಕೆ ಯಾರು ಹೋಗುವುದಿಲ್ಲ. ಬೆಂಕಿ ಹೇಗೆ ಬರ್ತದೆ? ಆಟೋಮೆಟಿಕ್ ಬರ್ತದೆ. ನೀವು ಎಣಿಸುವಂಥದ್ದು, ಈಗ ನಾನು ಸೇಫ್. ಇಲ್ಲ ಸರ್, ಹೋಗುವಾಗ ಆಕ್ಸಿಡೆಂಟ್ ಆಗ್ಬೋದು, ಇನ್ನೊಂದು ಆಗ್ಬೋದು, ರಾತ್ರಿ ಮಲಗುವಾಗ, ಬೆಳಿಗ್ಗೆ ಹೇಳುವಾಗ ಹೃದಯಾಘಾತ ಆಗ್ಬೋದು. ಏನು ಗ್ಯಾರಂಟಿ ಇಲ್ಲ. ಅದಕ್ಕೆ ನಾವು ಕೃಷ್ಣ ಭಜನೆ ತಗೊಳ್ಬೇಕು. ಆದರೆ ಬಿದ್ದರೂ ಮರಗಳ ತಿಕ್ಕಾಟದಿಂದ ಬೆಂಕಿ ಹೊತ್ತಿಕೊಳ್ಳುತ್ತದೆ.
ಆದ್ರಿಂದ ಇಡೀ ಅರಣ್ಯ ಸುಟ್ಟು ಭಸ್ಮವಾಗುತ್ತದೆ. ಅಂತೆ ಪ್ರಾಪಂಚಿಕ ವ್ಯವಹಾರಗಳ ಮಹಾ ಅರಣ್ಯದಲ್ಲಿ ಬಹಿರಂಗ ಶಕ್ತಿಯ ಮಾಯೆಯಿಂದ ಬದ್ಧಾತ್ಮರು ಮೋಹಿತರಾಗುತ್ತಾರೆ ನೋಡಿ. ಹಾಗಾಗಿ ಯಾರನ್ನ ಈ ಪ್ರಾಪಂಚಿಕ ವ್ಯವಹಾರದಲ್ಲಿ ಯಾರು ಇರುವಂಥದ್ದು? ಬಹಿರಂಗ ಶಕ್ತಿ ಅಂದ್ರೆ ಮಹಾಮಾಯೆ ದೇವಿ ಮಾಯೆ. ಹಾಗೆ ಬದ್ಧಾತ್ಮರೆಲ್ಲ ಅವಳ ಅಂಡರ್ ಇದ್ದಾರೆ ಮೋಹಿತರಾಗಿ. ನಾವು ಅರಣ್ಯದೊಳಗೆ ಇದ್ದೇವೆ, ಮಹಾರಣ್ಯದಲ್ಲಿ ಆ ಬೆಂಕಿಯೊಳಗೆ ನಾವು ಇದ್ದೇವೆ. ಹಾಗಾಗಿ ನಾವು ಯಾವಾಗ ಕೃಷ್ಣನ ಆಕ್ಸೆಪ್ಟ್ ಮಾಡ್ತೇವೆ ಆಗ ಅವಳು ಹತ್ತಿರ ಬರೋದಿಲ್ಲ. ಪ್ರಭುಪಾದ ಹೇಳ್ತಾರೆ ಮಾಯಾ ಕಾನ್ ಟಚ್ ಮೀ. ಯಾಕೆ? ಟೋಟಲ್ ಕೃಷ್ಣನ್ ಪ್ರೊಟೆಕ್ಷನ್ ಅಲ್ಲಿ ಇದ್ದಾರೆ, ಯೋಗಮಾಯ ಪ್ರೊಟೆಕ್ಷನ್ ಅಲ್ಲಿ ಇದ್ದಾರೆ. ಅವರ ಹಿಂಸಾತ್ಮಕ ಭಾವಾವೇಶಗಳಿಂದಾಗಿ ಯುದ್ಧಾಗ್ನಿ ಹೊತ್ತಿಕೊಳ್ಳುತ್ತದೆ ನೋಡಿ. ಮಳೆಯಿಂದ ಕಾಡು ಕಿಚ್ಚು ನಂದುವಂತೆ ಅಂತ ಪ್ರಾಪಂಚಿಕ ಕಿಚ್ಚು ಸಾಧು ಸಂತರ ಅನುಗ್ರಹವೆಂಬ ಮೋಡ ಸುರಿಸುವ ಮಳೆಯಿಂದ ಮಾತ್ರ ಶಾಂತವಾಗುತ್ತೆ. ಸಾಧು ಸಂತರಂದ್ರೆ ಪ್ರಭುಪಾದಂತ ಸಾಧು ಸಂತರ ಅನುಗ್ರಹದಿಂದ ನಮಗೆ ನಾವು ಆದಿಂದ ಹೊರಗೆ ಬರ್ಬೋದು, ಇಲ್ಲ ನಮಗೆ ಆಗುವುದಿಲ್ಲ. ಎಸ್ ಕೃಷ್ಣ ಚೈತನ್ಯ. ಹರೇ ಕೃಷ್ಣ. ಎಸ್ ಯಾವ್ದು ಪ್ರಶ್ನೆದಲ್ಲಿ ಕೇಳ್ಬೋದು?